ಜಗತ್ತಿಗೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎನ್ನುವಂತಹ ವಿಭಿನ್ನವಾದಂತಹ ಸಂದೇಶವನ್ನು ನಾಡಿಗೆ ಶತಕಗಳ ವರ್ಷನ ಹಿಂದೆಯೇ ಸಮಾಜಕ್ಕೆ ಕೊಟ್ಟಂತಹ ಓರ್ವ ಅತ್ಯದ್ಭುತವಾದಂತಹ ಮಹಾನ್ ಚೇತನ ಅಂತ ಹೇಳಿದರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಬಹುಶಃ ಅವರ ಒಂದು 170ನೇ ಜನ್ಮದಿನಾಚರಣೆ ನಾಳೆ ಅಂದರೆ 20ನೇ ತಾರೀಕಿನಂದು ನಡೆಯಲಿಕ್ಕಿರುವಂಥದ್ದು. ನಾಡಿನ ಬೇರೆ ಬೇರೆ ಕಡೆ ಅವರ ಆ ಗುರುನಾರಾಯಣ ಜಯಂತಿ ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಆಚರಿಸ್ತಾ ಇದ್ದಾರೆ. ಪುತ್ತೂರಿನಲ್ಲಿಯೂ ಕೂಡ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಬಿಲ್ಲವ ಸಂಘದ ವತಿಯಿಂದ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಂತಹ ನಿಟ್ಟಿನಲ್ಲಿ ಕೂಡ ಸಿದ್ಧತೆಗಳು ಕೂಡ ನಡೆಯುತ್ತಾ ಇದೆ. ಬನ್ನಿ, ಈ ಕಾರ್ಯಕ್ರಮ ಪುತ್ತೂರಿನಲ್ಲಿ ಹೇಗೆ ಆಗ್ತದೆ ಎನ್ನುವುದರ ಬಗ್ಗೆ ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವ ಸಂಘದ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಮಾರ್ ಕಡೆಂಜಿ ನಮ್ಮ ಜೊತೆಗೆ ಇದ್ದಾರೆ. ಅವರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು 170ನೇ ಜನ್ಮದಿನಾಚರಣೆ ಯಾವ ರೀತಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಸಿದ್ಧತೆಯಲ್ಲಿದೆ? ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಯವರ 170ನೇ ಜನ್ಮ ದಿನಾಚರಣೆಯನ್ನು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಪುತ್ತೂರು ಬಿಲ್ಲವ ಸಂಘದಲ್ಲಿ ವಿಶೇಷವಾಗಿ ಅದು ನಮ್ಮ 52 ಗ್ರಾಮ ಸಮಿತಿ ಇದೆ. ಈ 52 ಗ್ರಾಮ ಸಮಿತಿಯ ಮುಖಾಂತರ ಇಡೀ ನಮ್ಮ ಪುತ್ತೂರು ಮತ್ತು ಕಡಬ ತಾಲೂಕಿನ ಪ್ರತಿಯೊಂದು ಮನೆಯಿಂದ ಕೂಡ ಗುರುಗಳ ಒಂದು ಪೂಜೆಯನ್ನು ಮಾಡಿಸುವಂಥ ವಾಡಿಕೆ. ಈ ವರ್ಷ ಕೂಡ ಈಗಾಗಲೇ ನಮಗೆ ಮಾಹಿತಿ ಬಂದರೆ 2,500 3 ಸಾವಿರ ಪೂಜೆ ಈಗಾಗಲೇ ಆಗಿದೆ. ಎಲ್ಲ ಜನರು ಬರ್ತಾರೆ, ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು, ಭೋಜನದ ವ್ಯವಸ್ಥೆ, ಎಲ್ಲ ಅಚ್ಚುಕಟ್ಟಾದ ಭೋಜನದ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳನ್ನು ಈಗಾಗಲೇ ನಮ್ಮ ಪದಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ಸಂಘದ ಸದಸ್ಯರು ಅದನ್ನು ಮಾಡ್ತಾ ಇದ್ದಾರೆ. ಮತ್ತು ನಾಳಿನ ವಿಶೇಷ ಅಂತೇಳಿದರೆ ಈ ಗುರುಗಳ 170ನೇ ಜನ್ಮ ದಿನಾಚರಣೆ ಈ ಸಂದರ್ಭದಲ್ಲಿ ನಾವು ಗುರುಗಳಿಗೆ ಒಂದು ಬೆಳ್ಳಿಯ ಕಿರೀಟವನ್ನು ಮಾಡಿದ್ದೇವೆ. ಅದನ್ನು ನಾಳೆ ಬೆಳಿಗ್ಗೆ 8 ಗಂಟೆಗೆ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೊಂದು ಈ ಸಲದ ವಿಶೇಷ, ಬೆಳ್ಳಿ ಕಿರೀಟ ಸಮರ್ಪಣಾ ಕಾರ್ಯಕ್ರಮ. ಅದು ಈ ಸಲದ ವಿಶೇಷ. ಸಂಘದ ವತಿಯಿಂದಲೇ ಮಾಡಿದೆ. ಸಂಘದ ವತಿಯಿಂದಲೇ ಎಲ್ಲರ ಸಂಘದ ವತಿ ಅಂತೇಳಿದರೆ ಎಲ್ಲ ನಮ್ಮ ಸಂಘದ ಸದಸ್ಯರ ದೇಣಿಗೆಯೊಂದಿಗೆ ಪ್ರತಿಯೊಬ್ಬರು ಕೂಡ 10 ಗ್ರಾಮ್ಸ್ ಬೆಳ್ಳಿಯ ಬಾಬ್ತು 1,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ಸಂಗ್ರಹ ಮಾಡಿ, ಖಾಲಿ ಸಂಘ ಅಂತೇಳಿ ಬೇಡ, ಪ್ರತಿಯೊಬ್ಬರು ಕೂಡ ಗುರುಗಳ ಭಕ್ತರು, ಅವರ ಎಲ್ಲರ ಒಂದು ಕಾಣಿಕೆ ಇರಲಿ ಅನ್ನೋ ಉದ್ದೇಶದಿಂದ ಎಲ್ಲರ ಕಾಣಿಕೆಯನ್ನು ತೆಗೆದುಕೊಂಡು ಆಗ ಒಂದು ಕಿರೀಟವನ್ನು ಮಾಡಿದ್ದೇವೆ. ಅದು 1 kg ಮೇಲೆ ಅದಕ್ಕೆ ಇದಾಗ್ತದೆ ಬೆಳ್ಳಿ. ಅದು ಎಷ್ಟು ಮಜೂರಿ ಎಲ್ಲ ಸೇರಿ ಎಷ್ಟು ಬರ್ತದೆ ಅಂತೇಳಿ ನೋಡಬೇಕಷ್ಟೇ. ಮತ್ತು ಪ್ರತಿ ವರ್ಷದಂತೆ ನಾವು ಸಭಾ ಕಾರ್ಯಕ್ರಮ ನಡೀತದೆ. ಈ ಸಭಾ ಕಾರ್ಯಕ್ರಮದಲ್ಲಿ ನಾವು ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂತಹ ಪ್ರತಿಯೊಬ್ಬರಿಗೆ ಕೂಡ ನಾವೊಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇದೆ. ಇದರಲ್ಲಿ ಈಗಾಗಲೆ ಒಂದು 50 ಮಂದಿ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾಗಿದ್ದಾರೆ. ಅದರೊಟ್ಟಿಗೆ ಒಂದು 200-250 ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೇವೆ ಪ್ರತಿ ವರ್ಷ. ಅದು ಬಡ ವಿದ್ಯಾರ್ಥಿಗಳಿಗೆ, ಯಾರು ಕಾಲೇಜಿಗೆ ಹೋಗೋದು ಮತ್ತು ಯಾವುದೇ ಹೈಸ್ಕೂಲಿಂದ ಹಿಡಿದು ಕಾಲೇಜಿನವರಿಗೆ, ಮಾಸ್ಟರ್ ಡಿಗ್ರಿನವರಿಗೆ ಎಲ್ಲ ವಿದ್ಯಾರ್ಥಿಗಳು 250 ಮಂದಿಗೆ ವಿದ್ಯಾರ್ಥಿ ವೇತನ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರೊಟ್ಟಿಗೆ ಬ್ರಹ್ಮ ಶ್ರೀ ನಾರಾಯಣ ಗುರುಗಳ ತತ್ವ ಸಂದೇಶ ಏನುಂಟು, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು, ಅದಕ್ಕೆ ಪೂರಕವಾಗಿ ಎಲ್ಲ ಸಮಾಜದವರನ್ನು ಕೂಡ ಬಿಲ್ಲವ ಸಮಾಜ ಅತ್ಯಂತ ಗೌರವದಿಂದ ನೋಡ್ತದೆ ಮತ್ತು ಒಟ್ಟಿಗೆ ಕೊಂಡೋಗ್ತದೆ ಎಂಬ ಸಂದೇಶಕ್ಕೆ ಅನುಗುಣವಾಗಿ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೇವೆ. ಬೇರೆ ಸಮಾಜದವನ್ನು ಕೂಡ ಗೌರವಿಸುವಂಥ ಒಂದು ಕಾರ್ಯಕ್ರಮ ನಮ್ಮ ಈ ಕಾರ್ಯಕ್ರಮದಲ್ಲಿ. ಅದರಂತೆ ಈ ವರ್ಷ ಸವಣೂರು ಸೀತಾರಾಮರಾಯವರು ಸಹಕಾರಿ ಕ್ಷೇತ್ರ ಮತ್ತು ವಿದ್ಯಾಕ್ಷೇತ್ರದಲ್ಲಿ ಪ್ರಮುಖವಾದ ಸಾಧನೆಯನ್ನು ಮಾಡಿದಂಥ ಸವಣೂರು ಸೀತಾರಾಮರಾಯವನ್ನು ಗೌರವಿಸ್ತೇವೆ. ಅದರೊಟ್ಟಿಗೆ ಹಿರಿಯ ವೈದ್ಯಾಧಿಕಾರಿಯಾಗಿ ಸರ್ಕಾರಿ ಸೇವೆಯನ್ನು ಮಾಡಿ ನಿವೃತ್ತಿ ಹೊಂದಿ ಕೂಡ ಅವರ ವೃತ್ತಿಯಾದರೂ ಕೂಡ ಒಂದು ಪ್ರವೃತ್ತಿಯ ರೀತಿಯಲ್ಲಿ ಇವತ್ತು ಕೆಲಸ ಕಾರ್ಯ ಮಾಡಿದಂಥ ಡಾಕ್ಟರ್ ಸುಬ್ರಾಯ ಭಟ್ರು, ಹಿರಿಯ ಪ್ರಸೂತಿ ತಜ್ಞರು, ಅವರನ್ನು ಕೂಡ ಗೌರವಿಸುವಂಥ ಒಂದು ಕಾರ್ಯಕ್ರಮ. ಅದರೊಟ್ಟಿಗೆ ನಮ್ಮ ಸಂಘಕ್ಕೆ ಸಂಘದ ಅಧ್ಯಕ್ಷರಾಗಿ, ಹಿರಿಯ ಸದಸ್ಯರಾಗಿ ಹಲವಾರು ವರ್ಷಗಳಿಂದ ಸಂಘದ ಒಂದು ಅಭಿವೃದ್ಧಿಯಲ್ಲಿ, ಸಂಘದ ಬೆಳವಣಿಗೆಯಲ್ಲಿ ಸಕ್ರಿಯ ಕೆಲಸ ಕಾರ್ಯವನ್ನು ಮಾಡ್ತಿರುವಂತಹ ಮತ್ತು ಪ್ರಗತಿಪರ ಕೃಷಿಕರಾದಂತಹ ಕೇಪುಳು ಬಾಲಪ್ಪ ಪೂಜಾರಿ, ತುಂಬ ಹಿರಿಯರು, 91 ವರ್ಷ ಪ್ರಾಯ, ಅವರಿಗೆ ಕೂಡ ಒಂದು ಗೌರವಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಾಳಿನ ದಿನ. ಅದರೊಟ್ಟಿಗೆ ಅತಿಥಿಗಳಾಗಿ ಇವತ್ತು ನಾವು ನಮ್ಮ ಇಂದಿಗೆ ಕೂಡ ಅವತ್ತು ನಮಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಏನು ಸಂದೇಶ ಕೊಟ್ಟಿದ್ದಾರೆ ಅದು ಇವತ್ತಿನ ಪೀಳಿಗೆ ಕೂಡ ಅದು ಪ್ರಸ್ತುತ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಗುರುಗಳ ಸಂದೇಶವನ್ನು ಇಲ್ಲಿ ಕೊಡ್ತೇವೆ. ಒಬ್ಬರ ಹತ್ರ ಗುರು ಸಂದೇಶವನ್ನು ಮಾಡಿಸ್ತೇವೆ. ಈ ವರ್ಷ ಪ್ರೊಫೆಸರ್
ಕೃಷ್ಣಪ್ಪ ಪೂಜಾರಿ ನಿವೃತ್ತ ಪ್ರಾಂಶುಪಾಲರು ಅವರು ಗುರು ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಅದರೊಟ್ಟಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸಮಾಜದ ಹಿರಿಯರು, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಗುರುತಿಸಿಕೊಂಡಿರುವಂಥ ಭಾಸ್ಕರ್ ಕೋಟ್ಯಾನಿ ಇರುವತ್ತೂರು ಇವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ. ಮತ್ತೊಬ್ಬರು ನಮ್ಮ ಸದಾನಂದ ಪೂಜಾರಿ ಅವರು ಮೂತ್ರ ರೋಗ ತಜ್ಞರು, ಹಿರಿಯ ಇದರ ವಿಭಾಗ ಮುಖ್ಯಸ್ಥರು ಕೂಡ ವೆನ್ಲಾಕ್ ಆಸ್ಪತ್ರೆಯ, ಅವರು ಕೂಡ ಮುಖ್ಯ ಅತಿಥಿಗಳಾಗಿ ನಮ್ಮೊಟ್ಟಿಗೆ ಭಾಗವಹಿಸಲಿಕ್ಕಿದ್ದಾರೆ. ಇನ್ನೋರ್ವರು ಯುವ ಉದ್ಯಮಿ, ಬೆಂಗಳೂರಿನಲ್ಲಿ ದೊಡ್ಡ ಉದ್ಯಮವನ್ನು ನಡೆಸುತ್ತಿರುವಂತಹ ನಟೇಶ್ ಪೂಜಾರಿ ಪುಳಿತ್ತಾಡಿ ಇವರು ಕೂಡ ನಮ್ಮೊಟ್ಟಿಗೆ ಭಾಗವಹಿಸಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಬೆಳಿಗ್ಗೆ 10ವರೆಗೆ, ಬೆಳಿಗ್ಗೆ 7ವರೆಗೆ ಗುರುಮಂದಿರದಲ್ಲಿ ಪೂಜಾ ಕಾರ್ಯಕ್ರಮ, ಅಭಿಷೇಕಗಳು, ಅದರ ನಂತರ ಬೆಳ್ಳಿಕೀಟ ಸಮರ್ಪಣೆ ಅದರ ನಂತರ ಮಹಾಪೂಜೆ, ಅದರ ನಂತರ ಪ್ರಸಾದ ವಿತರಣೆ ಈ ಕಾರ್ಯಕ್ರಮಗಳಲ್ಲಿ ನಡೆದುಕೊಂಡೇ ಇರ್ತದೆ. ಅದರೊಟ್ಟಿಗೆ 10:30 ಗಂಟೆಗೆ ನಾವು ಇಲ್ಲಿ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ಎಲ್ಲ ನಮ್ಮ 82 ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದಾರೆ. 51 ಗ್ರಾಮ ಸಮಿತಿ ಅಧ್ಯಕ್ಷರುಗಳು, 12 ಮಂದಿ ವಲಯ ಸಂಚಾಲಕರು, 12 ಮಂದಿ ನಗರ ಪ್ರತಿನಿಧಿಗಳು ಅವರು ಬೆಳಗಿಂದಲೇ ಈ ಒಂದು ಕಾರ್ಯಕ್ರಮದ ಎಲ್ಲ ಯಶಸ್ಸಿಗೆ ದುಡಿತಾರೆ. ಎಲ್ಲ ಒಂದು 3,000 ಜನ ಮಧ್ಯಾಹ್ನದ ಪ್ರಸಾದ ಭೋಜನಕ್ಕೆ ಬರ್ಬೋದಂತೇಳುವ ನಿರೀಕ್ಷೆಯಲ್ಲಿ ನಾವು ಅದನ್ನು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು ಭಾರಿ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೆದಿದೆ. ಅಂದರೆ ಮಧ್ಯಾಹ್ನದವರೆಗೆ ಕಾರ್ಯಕ್ರಮಗಳು ನಡೆಯಲಿಕ್ಕೆ ಮಧ್ಯಾಹ್ನ 2 ಗಂಟೆಯವರೆಗೆ ಕಾರ್ಯಕ್ರಮ ನಡೆಯುತ್ತದೆ. ಸಭಾ ಕಾರ್ಯಕ್ರಮದ ಕಡೆಗೆ ನಾವು ವಿದ್ಯಾರ್ಥಿ ವೇತನ ವಿತರಣೆ ಮಾಡ್ತೇವೆ. 250 ಮಕ್ಕಳನ್ನು ಈಗಾಗಲೇ ಗುರುತಿಸಿದ್ದೇವೆ. ಬಡ ವಿದ್ಯಾರ್ಥಿಗಳನ್ನು ಇಡೀ ತಾಲೂಕು, ಕಡಬ ಮತ್ತು ಪುತ್ತೂರು ತಾಲೂಕಿನಿಂದ ಅವರಿಗೆ ವಿದ್ಯಾರ್ಥಿ ವೇತನ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಈಗ ನಮ್ಮ ಪುತ್ತೂರು ಬಿಲ್ಲವ ಸಂಘದಲ್ಲಿ ಕಡಬ ಮತ್ತು ಪುತ್ತೂರು ತಾಲೂಕು ವ್ಯಾಪ್ತಿಗೆ ಬರ್ತಾರೆ. ಹೌದು, ಇದು ಮೊದಲೇ ಪ್ರಾರಂಭ ಆಗಿದ 48 ವರ್ಷ ಆಯಿತು ಬಿಲ್ಲವ ಸಂಘ ಪ್ರಾರಂಭ ಆಗಿ. 2 ತಾಲೂಕು ಸಂಬಂಧಪಟ್ಟು, ಈಗ ತಾಲೂಕು ಬೇರೆ ಆಗಿದ್ದರೂ ಕೂಡ 2 ತಾಲೂಕಿಗೆ ಸಂಬಂಧಪಟ್ಟು ಈ ನಮ್ಮ ಪುತ್ತೂರು ಬಿಲ್ಲವ ಸಂಘ ಕಾರ್ಯಾಚರಿಸ್ತಾ ಇದೆ. ಪುತ್ತೂರು ಬಿಲ್ಲವ ಸಂಘ ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ, ಅದರ ಜೊತೆಗೆ ವಾರ್ಷಿಕವಾಗಿ ಅನೇಕ ಚಟುವಟಿಕೆಗಳಲ್ಲಿ ಹೆಸರುವನ್ನು ಪಡ್ಕೊಂಡಿರುವಂಥದ್ದು. ಸರಿಸಾಮಾನ್ಯವಾಗಿ ವಾರ್ಷಿಕವಾಗಿ ಏನೆಲ್ಲ ಕಾರ್ಯಕ್ರಮಗಳು ನಮ್ಮಲ್ಲಿ ನಡೆಯುವಂಥದ್ದು? ನಾವು ನಮ್ಮ 52 ಗ್ರಾಮ ಸಮಿತಿಯಲ್ಲಿ ಕೂಡ ಪ್ರತಿ ವರ್ಷ ವಾರ್ಷಿಕ ಮಹಾಸಭೆಯನ್ನು ನಡೆಸಿ, ಅಲ್ಲಿ ಆ ವಾರ್ಷಿಕ ಮಹಾಸಭೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಪುತ್ತೂರು ಬಿಲ್ಲವ ಸಂಘದಿಂದ ಅವರಿಗೊಂದು ಕಿಂಚಿತ್ ದೇಣಿಗೆಯನ್ನು ಕೊಡ್ತೇವೆ. ಆ ಉದ್ದೇಶ ಅಂತ ಹೇಳಿದರೆ ಅಲ್ಲಿಯ ವಿದ್ಯಾರ್ಥಿಗಳನ್ನು ನೀವು ಗುರುತಿಸಬೇಕು. ಯಾರು ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಯಲ್ಲಿ ವಿದ್ಯಾರ್ಥಿ ವೇತನದಲ್ಲಿ ಪಾಸ್ ಆಗ್ತಾರೆ ಅವರನ್ನು ಗುರುತಿಸಬೇಕು. ಮತ್ತು ಅವರಿಗೆ ಪುಸ್ತಕ ವಿತರಣೆ ಮಾಡುವಂಥ ಕೆಲಸ, ಅದು ಎಲ್ಲರಿಗೆ, ಬಡ ಮತ್ತು ಶ್ರೀಮಂತ ವಿದ್ಯಾರ್ಥಿಗಳಂತೆಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಪುಸ್ತಕ ವಿತರಣೆ ಮಾಡುವ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಅವರಿಗೆ ನಮ್ಮ ನಿರ್ದೇಶನ ಇರ್ತದೆ. ಅದರ ಪ್ರಕಾರ 52 ಗ್ರಾಮ ಸಮಿತಿಯವರು ಕೂಡ ಜೂನ್ 30ರ ಒಳಗೆ, ಏಪ್ರಿಲ್ 1ರಿಂದ ಜೂನ್ 30ರ ಒಳಗೆ ಮಹಾಸಭೆ ಮಾಡಿ ಅಲ್ಲಿಯ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ, ಅದು ಕೆಲವು ಕಡೆಯಲ್ಲಿ 100 ವಿದ್ಯಾರ್ಥಿಗಳಿಗೆ, 150 ವಿದ್ಯಾರ್ಥಿಗಳಿಗೆ, 75 ಹೇಗೆ ಅಲ್ಲಿ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಪುಸ್ತಕ ವಿತರಣೆ ಮಾಡಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಸಾಧಾರಣ ಒಂದು 20-25 ಲಕ್ಷ ರೂಪಾಯಿ ವರ್ಷಕ್ಕೆ ನಾವು ಪುಸ್ತಕ ವಿತರಣೆಗೆ ಇಡೀ ನಮ್ಮ ಸಮಾಜದವರು ಒಟ್ಟಿಗೆ ಸೇರಿಸಿ, ಅದೊಂದು ಬಿಲ್ಲವ ಸಂಘ ಅಂತೇಳಿ ಅಲ್ಲಿರುವ ಪ್ರಮುಖರು ಅದನ್ನು ಒಟ್ಟುಗೂಡಿಸಿ ಕೊಡುವಂಥ ವಿಚಾರ, ಅದು ಪ್ರತಿ ವರ್ಷ ನಡೆಯುತ್ತದೆ. ಅದರೊಟ್ಟಿಗೆ ವಾರ್ಷಿಕ ಗುರುಗಳ ಪ್ರತಿಷ್ಠಾ ವಾರ್ಷಿಕೋತ್ಸವ ನಡೆಸ್ತೇವೆ. ಅವತ್ತು ಸತ್ಯನಾರಾಯಣ ಪೂಜೆ. ಇವತ್ತು ಗುರು ಪೂಜೆಗೆ ಹೇಗೆ ನಮ್ಮ ಸಮಾಜದವರು ಸಹಕಾರ ಕೊಡ್ತಾರೆ, ಅದೇ ರೀತಿ ಗುರುಪೂಜೆ ಕೂಡ ಅಷ್ಟೇ ಪೂಜೆಗಳು 2,000-2,500 ಸತ್ಯನಾರಾಯಣ ಪೂಜೆ ಆಗ್ತದೆ. ಅವತ್ತು ಕೂಡ ಒಳ್ಳೆ ರೀತಿಯ ಕಾರ್ಯಕ್ರಮ. ಈ ವರ್ಷ ಸಭಾ ಕಾರ್ಯಕ್ರಮ ಮಾಡಲಿಲ್ಲ. ಕಳೆದ ಸಲ ನಾವು ಸಭಾ ಕಾರ್ಯಕ್ರಮ ಮಾಡಿದ್ದೆವು. ನಮ್ಮ ಗ್ರಾಮ ಸಮಿತಿ ಪ್ರಾರಂಭ ಆಗಿ 25 ವರ್ಷ. ಆ 25 ವರ್ಷದಲ್ಲಿ ಆ ಗ್ರಾಮ ಸಮಿತಿಯಲ್ಲಿ ಯಾರ್ಯಾರು ಅಧ್ಯಕ್ಷರುಗಳಾಗಿದ್ದಾರೆ ಅವರನ್ನೆಲ್ಲ ಗುರುತಿಸುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಸಾಧಾರಣ 200 ಮಂದಿಗಿಂತ ಹೆಚ್ಚು ಮಂದಿ ಅಧ್ಯಕ್ಷರುಗಳಿದ್ದರು, ಅವರನ್ನೆಲ್ಲ ಗುರುತಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದರೊಟ್ಟಿಗೆ ಆಟಿಕೂಟ, ತಮಗೆ ಈಗಾಗಲೇ ಗೊತ್ತಿರ್ಬೋದು, ಮೊನ್ನೆ ಬಹಳ ವಿಜೃಂಭಣೆಯಿಂದ ಆಟಿಕೂಟವನ್ನು ನಡೆಸಿದ್ದೇವೆ. ಮಹಿಳಾ ಘಟಕದವರ ಸಹಭಾಗಿತ್ವದಲ್ಲಿ, ಯೋವನಿಯವರ ಸಹಕಾರದಲ್ಲಿ, ವಿದ್ಯಾರ್ಥಿ ಸಂಘದ ಸಹಕಾರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದರೊಟ್ಟಿಗೆ ಮೊನ್ನೆ ವರಮಹಾಲಕ್ಷ್ಮಿ ಪೂಜೆ 2,500 ಪೂಜೆ ಆಗಿದೆ. ಅದರೊಟ್ಟಿಗೆ ಸಾರಿ ವಿತರಣೆ ಮಾಡುವ ಕಾರ್ಯಕ್ರಮ, ಈ 2,500 ಮಂದಿಗೆ ಕೂಡ ಸಾರಿ ವಿತರಣೆ ಮಾಡುವಂಥ ಕಾರ್ಯಕ್ರಮ ಕೂಡ ನಮ್ಮ ಸಂಘದಿಂದ ಮೊನ್ನೆ ನಡೆದಿದೆ. ಈ 10 ದಿವಸದಲ್ಲಿ ಇದು 3ನೇ ಕಾರ್ಯಕ್ರಮ. 11 ತಾರೀಕಿಗೆ ಆಟಿಕೂಟ, 16ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಪೂಜೆ, 20 ತಾರೀಕಿಗೆ ಗುರುಗಳ ಒಂದು ಕಾರ್ಯ. ಇದು ನಿತ್ಯ ನಿರಂತರವಾಗಿ ಕಾರ್ಯಕ್ರಮ ನಡೆಯುತ್ತವೆ. ಗುರುಮಂದಿರದಲ್ಲಿ ನಿತ್ಯ ಪೂಜೆ ಇದೆ. ಬೆಳಿಗ್ಗೆ 7:30 ಗಂಟೆಗೆ ಬೆಳಗಿನ ಪೂಜೆ, ಮಧ್ಯಾಹ್ನ 12 ಗಂಟೆಗೆ ಮಧ್ಯಾಹ್ನದ ಪೂಜೆ, ಸಂಜೆ 7 ಗಂಟೆಗೆ ವಾಪಸ್ ಸಂಜೆ ಪೂಜೆ. ತ್ರಿಕಾಲ ಪೂಜೆ ನಡೆಯುವಂಥ ಏಕೈಕ ಗುರುಮಂದಿರ ಇದು ನಮ್ಮ ಪುತ್ತೂರಿಂದು.
ಮುಂದೆ ಸರ್ ತಮ್ಮ ಅಧ್ಯಕ್ಷ ಅವಧಿಯಲ್ಲಿ ಏನೆಲ್ಲ ಯೋಜನೆಗಳೇನಾದರೂ ಇಟ್ಟು ಸಂಘದ ವತಿಯಿಂದ ಯೋಜನೆಗಳು ವಿಶೇಷವಾದಂಥ ಯೋಜನೆಗಳೇನಾದರೂ ಇದೆ? ಸಂಘ ಅಂತೇಳಿದರೆ ಪುತ್ತೂರು ಮತ್ತು ಕಡಬಕ್ಕೆ ಸಂಬಂಧಪಟ್ಟಂತೆ ಈಗ ಒಂದೇ ಸಂಘ ಇದೆ. ಇದನ್ನು ಕಡಬ ತಾಲೂಕಿಗೆ ಒಂದು ಪ್ರತ್ಯೇಕ ಸಂಘ ಮಾಡಬೇಕಂತೇಳುವ ಒಂದು ಎಲ್ಲರ ಅಭಿಪ್ರಾಯ ಇದೆ, ಅಭಿಲಾಷೆ ಇದೆ. ಅದಕ್ಕೆ ಕೂಡ ನಾವು ಪೂರಕವಾಗಿ ಈಗಾಗಲೇ ಒಂದು ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ಕಾರ್ಯಪ್ರವೃತ್ತರಾಗಿದ್ದೇವೆ. ಅದರೊಟ್ಟಿಗೆ ನಮ್ಮ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕಂತೇಳುವಂಥದ್ದು ನಮ್ಮೊಂದು ಕನಸು. ಅದಕ್ಕೆ ಪೂರಕವಾಗಿ ಕೆಲಸ ಕಾರ್ಯಗಳ ಒಂದು ದೊಡ್ಡ ಮಟ್ಟದ ಅದಕ್ಕೆ ಒಂದು ಯೋಜನೆ ಬೇಕಾಗ್ತದೆ. ಅದಕ್ಕೆ ಒಂದು ಮುನ್ನುಡಿಯನ್ನು ಇಟ್ಟಿದ್ದೇವೆ. ಅದು ಭವಿಷ್ಯದಲ್ಲಿ ಗುರುಗಳ ಅನುಗ್ರಹದಿಂದ ಅವರ ಸಂದೇಶವೇ ಆಗಿ ವಿದ್ಯಾರ್ಜನೆಯಿಂದ ಸ್ವತಂತ್ರರಾಗಿರಿ ಅಂತೇಳಿ ಅದಕ್ಕೆ ಒಂದು ಪೂರಕವಾದ ಒಂದು ಕಾರ್ಯಕ್ರಮವನ್ನು ಹಾಕಬೇಕು ಅಂತೇಳುವ ಒಂದು ಯೋಜನೆ ಇದೆ. ಥ್ಯಾಂಕ್ಸ್ ಸರ್. ಇದು ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವ ಸಂಘ ಪುತ್ತೂರು ಇದರ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರ 170ನೇ ಜನ್ಮ ದಿನಾಚರಣೆಯನ್ನು ಪುತ್ತೂರಿನಲ್ಲಿ ವಿಶೇಷವಾಗಿ ವಿನೂತನವಾಗಿ ಆಚರಿಸಲಿಕ್ಕೆ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಮಾರ್ ಕೆಡಂಜಿ ಮತ್ತು ಅವರೆಲ್ಲ ತಂಡದವರು ಕೂಡ ಸಿದ್ಧತೆಯಲ್ಲಿರುವಂಥದ್ದು. ಯಾವ ರೀತಿಯಾಗಿ ಕಾರ್ಯಕ್ರಮಗಳು ನಡೆಯಲಿಕ್ಕೆ ಇರುವಂಥದ್ದನ್ನು ಕೂಡ ವಿಶೇಷವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಅತ್ಯಂತ ಸುಸೂತ್ರವಾಗಿ ನಡೆಯಲಿ ಎಂಬುದು ನಮ್ಮ ವೀಕ್ಷಕರ ಪರವಾಗಿ ಸುದ್ದಿಯ ಆಶಯ ಕೂಡ. ಅಶ್ವಥ್ ಶೆಟ್ಟಿ ಜೊತೆಗೆ ಉಮೇಶ್ ಪಿತ್ತಳಕ, ಸುದ್ದಿ ನ್ಯೂಸ್, ಪುತ್ತೂರು. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951 9481644951 9663814451 08251 200 551. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.